ಲಯನ್ಸ್ ಕ್ಲಬ್ ಕೊಳ್ನಾಡು ಸಾಲೆತ್ತೂರು ಹಾಗೂ ಲಯನ್ಸ್ ಕ್ಲಬ್ ಅಮ್ಟೂರು ಇಲ್ಲಿಗೆ ಲಯನ್ಸ್ ಜಿಲ್ಲಾ ಗವರ್ನರ್ ಭಾರತಿ ಬಿ ಇವರ ಅಧಿಕೃತ ಭೇಟಿ ಕಾರ್ಯಕ್ರಮ ಮಂಚಿಯಲ್ಲಿರುವ ಲಯನ್ಸ್ ಕ್ಲಬ್ ಕೊಳ್ನಾಡು ಸಾಲೆತ್ತೂರುವಿನ ಸಭಾಂಗಣದಲ್ಲಿ ನಡೆಯಿತು. ಕ್ಲಬ್ನ ಸದಸ್ಯ ನಿಕಟಪೂರ್ವ ಪ್ರಾಂತೀಯ ಅಧ್ಯಕ್ಷ ರಮಾನಂದ ನೂಜಿಪಾಡಿಯವರು ಕೊಡುಗೆಯಾಗಿ ನೀಡಿದ ಶೋಕೇಸ್ ಅನ್ನು ಗವರ್ನರ್ ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಾದ ಸುಮನಾ ಕ್ರಾಸ್ತಾ, ಮೊಹಮ್ಮದ್ ಶರೀಫ್, ಸಲೋಮಿ, ರಿಷಲ್, ರಿನೀಶ್ ಅವರನ್ನು ಸನ್ಮಾನಿಸಲಾಯಿತು. ಸೇವಾ ಕಾರ್ಯಕ್ರಮದ ಅಂಗವಾಗಿ ಅರ್ಹರಿಗೆ ಆರ್ಥಿಕ ನೆರವಿನ ಚೆಕ್ ಹಸ್ತಾಂತರಿಸಲಾಯಿತು. ಡಾ ಗೋಪಾಲಾಚಾರ್ ಅವರು ನೀಡಿದ ಗಿಡಗಳು ಹಾಗೂ ಪುಸ್ತಕಗಳನ್ನು ಹಸ್ತಾಂತರಿಸಲಾಯಿತು. ಕೊಳ್ನಾಡು ಸಾಲೆತ್ತೂರಿನ ನೂತನ ಲಿಯೋ ಕ್ಲಬ್ ಉದ್ಘಾಟಿಸಲಾಯಿತು. ಸದಸ್ಯರನ್ನು ಘಟಕಕ್ಕೆ ಸೇರಿಸಿಕೊಳ್ಳಲಾಯಿತು. ಲಯನ್ಸ್ ಮಾಜಿ ಜಿಲ್ಲಾ ಗವರ್ನರ್ ಲಯನ್ ವಸಂತಕುಮಾರ್ ಶೆಟ್ಟಿಯವರು ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಲಿಯೋ ಕ್ಲಬ್ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಿ ಪ್ರಮಾಣ ವಚನ ಬೋಧಿಸಿದರು. ಶ್ರೀಮತಿ ಸಲೋಮೆ ಡಿಸೂಜರವರು ಕೊಂಕಣಿ ಭಾಷೆಯಲ್ಲಿ ಕವಿತೆಗಳನ್ನು ಬರೆಯುವುದರಲ್ಲಿ ನಿಸ್ಸಿಮರು. ಅವರ ಕವಿತೆಗಳಲ್ಲಿ ಸಮಾಜಕ್ಕೆ ಜಾಗೃತಿ ತರುವ ಸಂದೇಶವಿರುತ್ತದೆ. ಅವರ ಕವಿತೆಗಳ ಸಾಲುಗಳು ಮಣ್ಣಿನಲ್ಲೂ ಕೊಕ್ಕಾಜೆ ಪರಿಸರದ ಒಬ್ಬ ವಿದ್ಯಾರ್ಥಿ ರಾಜೇಶ್ ಮತ್ತು ಅವರನ್ನು ಅಭಿನಂದಿಸೋಣ. ಈ ಪ್ರತಿಭೆ ಇನ್ನಷ್ಟು ಬೆಳೆಯಲು ನಾವೆಲ್ಲರೂ ಪ್ರಾರ್ಥಿಸೋಣ. ರಿಷಲ್ ಕ್ರಾಸ್ತಾ ವಲೆನ್ಸಿಯಾ ಲಯನ್ಸ್ ಕ್ಲಬ್ಬಿನ ಸಂಸ್ಥೆಯನ್ನು ನಾವು ಪ್ರೋತ್ಸಾಹದಲ್ಲಿ ಮುಂದೆ ಖಂಡಿತವಾಗಿಯೂ ನಮ್ಮ ನಾಡಿಗೆ ಕೀರ್ತಿ ತರುವಲ್ಲಿ ಅವರು ಸಫಲರಾಗುತ್ತಾರೆ. ನಾವು ಲಯನ್ಸ್ ಕ್ಲಬ್ ಅಮ್ಟೂರು ಘಟಕ ಈ ವೇದಿಕೆಯಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸುತ್ತೇವೆ. ಅನ್ನದಾತ ಸುಖೀನ ಭವ, ಇದು ಪ್ರತಿಯೊಂದು ಹಸಿದ ಜೀವದಿಂದ ಬರುವ ನಿರ್ಮಾಣಕ್ಕೋಸ್ಕರ ವಿನೋದ್ ಕುಮಾರ್ ದಂಪತಿಗಳ ಸೇವಾ ಎರಡು ಕಾಡುಮಠ, ಇದಕ್ಕೆ ಎರಡು ಸೀಲಿಂಗ್ ಪ್ಯಾನಲ್ ಕಟ್ಟಬೇಕು. ಧನ್ಯವಾದ. ನಮ್ಮ ಕೊಡಗಿನ ಕನ್ಯೆಯಾಗಿ ಜನ ಇವತ್ತಿನ ಅವರ ಪರಿಸ್ಥಿತಿಯಲ್ಲಿ ರಾಜ್ಯಪಾಲರಾಗಿ ಬ್ಯಾಂಕ್ ಇದರ ಮುಖಾಂತರ ನಾಯಕತ್ವದ ಪ್ರಾರಂಭ, ಸಮಾಜ ಸೇವೆ ಪ್ರಾರಂಭ. 2002ರಲ್ಲಿ ಲಯನ್ಸ್ ಆರಂಭ. ಈ ಅದ್ದೂರಿ ಆರಂಭ, ಪ್ರತಿಯೊಂದು ಕ್ಷೇತ್ರದಲ್ಲಿ ಅದ್ದೂರಿ ಆರಂಭ. ಅಧ್ಯಕ್ಷರಾದರು, ವಲಯ ಅಧ್ಯಕ್ಷರಾದರು, ಗೌರವಾನ್ವಿತರು, ಇದೆಲ್ಲ ಅವರಿಗೆ ಸಿಕ್ಕಿರುವಂತಹ ಗೌರವ. ರಮಾನಂದ ನೂಜಿಪಾಡಿ ತುಂಬಾ ಇದೆ. ಕಾಲೇಜ್ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ತಮ್ಮ ತಮ್ಮ ಪಾಠ ಕಲಿಯೋದು ಕಲ್ತ್ಕೊಳ್ಳುವಂಥ ಸೇವೆ, ಅವುಗಳನ್ನು ಕಲ್ತ್ಕೊಳ್ಳೋಕ್ಕೆ ಬೇಕಾದಷ್ಟು ನಿಮ್ಮ ಡಿಸಿ ಸುಮಾರು 43 ಕ್ಲಬ್ಗಳಿದೆ. ಲಿಯೋ ಕ್ಲಬ್ ಲಿಯೋ ಪ್ಲಜ್ ಅಂತ ಒಂದಿದೆ. ಐ ಪ್ಲಜ್ ಆಫ್ ಮೈ ಹ್ಯಾಂಡ್ಸ್. ನಂತರ ಮಾತನಾಡಿದ ಅವರು, ಎರಡೂ ಕ್ಲಬ್ಗಳು ಗ್ರಾಮೀಣ ಭಾಗದಲ್ಲಿ ಲಯನ್ಸ್ನ ಹಿರಿಮೆ ಗರಿಮೆಯನ್ನು ಎತ್ತರಿಸಿದೆ. ಶಾಲೆಯ ಪಾಠದೊಂದಿಗೆ ನಾಯಕತ್ವ, ಸೇವಾ ಗುಣಗಳನ್ನು ಬೆಳೆಸಿಕೊಳ್ಳಲು ಲಿಯೋದಿಂದ ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಎರಡು ಕ್ಲಬ್ಗಳ ಚಟುವಟಿಕೆಯನ್ನ ಕಾರ್ಯದರ್ಶಿ ವರದಿಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅತ್ಯಂತ ಸಂತಸದ ವಿಷಯ ಅಂತ ಹೇಳಿದ್ರೆ, ಎರಡೂ ಕ್ಲಬ್ಗಳು ಅತ್ಯಂತ ಸಮರ್ಥವಾಗಿ ಈ ಗ್ರಾಮೀಣ ಭಾಗದಲ್ಲಿ ಲಯನಿಸಂನ ಹಿರಿಮೆ ಮತ್ತೆ ಗರಿಮೆಯನ್ನ ಅತ್ಯಂತ ಎತ್ತರಕ್ಕೆ ಏರಿಸಿದ್ದಾರೆ. ಅದಕ್ಕಾಗಿ ಎರಡೂ ಅಧ್ಯಕ್ಷರು ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರಲ್ಲಿ ವಿಶೇಷವಾಗಿ ನೂತನ ಸಂಸ್ಥೆಯಾದ ಅಮ್ಟೂರಿನ ಅಧ್ಯಕ್ಷರಾದ ಎಡ್ವಿನ್ ನೊರನ್ ಅವರ ಎಲ್ಲ ತಂಡ. ಯಾಕೆಂತ ಹೇಳಿದ್ರೆ, ಒಂದು ಕ್ಲಬ್ 2-3 ಕ್ಲಬ್ ಒಟ್ಟಿಗೆ ಗವರ್ನರ್ ವಿಸಿಟ್ ಮಾಡಿದಾಗ ಒಂದು ಸಣ್ಣ ಕ್ಲಬ್, ಹೊಸ ಕ್ಲಬ್ ಯೂಶುವಲಿ ಹಾಗೆ ಆಗ್ತದೆ, ಒಂದು ಕಡೆ ಸೈಡ್ ಲೈನ್ ಆಗ್ತದೆ. ಆದ್ರೆ ಇವತ್ತು ಆ ಕಾರ್ಯದರ್ಶಿ ವರದಿ ನೋಡುವಾಗ ಯಾರು ಸ್ಥಾಪನೆ ಮಾಡಿದ್ದಾರೆ ಅವರಿಗೆ ಸಮನಾಗಿ ಕೆಲಸ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ನೂತನ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರಿಗೆ, ಮಾಜಿ ಅಧ್ಯಕ್ಷರಿಗೆ, ಹಾಗೆ ಅಮ್ಟೂರ್ನ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಹೊಸ
ಹೊಸ ಸಂಸ್ಥೆ ಅಷ್ಟೊಂದು ಸೇವಾ ಕಾರ್ಯಕ್ರಮ, ನಾನೊಂದು ಅವರು ಹೇಳ್ತಾ ಇದ್ದ ಅಮೌಂಟ್ ಅನ್ನು ಲೆಕ್ಕ ಹಾಕ್ತಾ ಒಂದು ಮೋಸ್ಟ್ಲಿ 10 ಲಕ್ಷಕ್ಕಿಂತಲೂ ಜಾಸ್ತಿ ಅವರ ಸೇವಾ ಕಾರ್ಯಕ್ರಮಗಳಾಗಿದೆ. ಒಂದು ಹೊಸ ಸಂಸ್ಥೆ ಒಂದು ಏನು ಮಾಡಬಹುದು ಅನ್ನೋದನ್ನ ಅಮ್ಟೂರ್ ಕ್ಲಬ್ ಲಯನ್ಸ್ ಕ್ಲಬ್ ಮಾಡಿ ತೋರಿಸಿದೆ. ಅದಕ್ಕಾಗಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಆ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ, ಇನ್ನೂ ಈ ಭಾಗದಲ್ಲಿ ಲಯನಿಸಂಗೆ ನಿಮ್ಮಿಂದ ಉತ್ತಮ ಸೇವೆ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಆವಾಗ ಮಾತ್ರ ನಿಮ್ಮನ್ನ ಜನ ನೆನಪಿಸಿಕೊಳ್ತಾರೆ. ಏನು, ಶೀತಲ್ ಅವರು ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮ ಕ್ಲಬ್ಬಿಗೆ ಒಳ್ಳೆ ಭದ್ರ ಬುನಾದಿ ಹಾಕಿದ್ದಾರೆ. ಆ ಕೆಲಸ ನೀವೆಲ್ಲರನ್ನು ಒಟ್ಟಿಗೆ ತಗೊಂಡು ಈ ಕ್ಲಬ್ ಅನ್ನು ಎತ್ತರಕ್ಕೆ ಏರಿಸ್ತೀರಾದ್ರೆ ಕೈ ಸಂಬಂಧ ಹರಿಸ್ತೀವಿ. ದಯವಿಟ್ಟು ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಅವರಿಗೆ ಹಾಕಿ ನಿಂತಿದ್ದಾರೆ. ಹಾಗೆ ನೂತನ ತಂಡಕ್ಕೆ ಅವರ ಹುದ್ದೆಗೆ ಪದಗ್ರಹಣಗೊಂಡಿದೆ ಅಂತ ಹೇಳಿ ಘೋಷಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಹಾಗೆ ನೂತನ ಪದಾಧಿಕಾರಿಗಳಿಗೆ ಅಭಿನಂದಿಸ್ತಾ ಈ ಅವಕಾಶಕ್ಕೆ ನಾನು ಕೊಲ್ಲಾಡ್ ಸಾಲದ ಎಲ್ಲ ಸದಸ್ಯರಿಗೆ ವಂದಿಸ್ತಾ ನಾನು ಪ್ರಾರಂಭದಲ್ಲಿ ಒಂದು ಮಿಸ್ಟೇಕ್ ನೂತನವಾಗಿ ಅಸ್ತಿತ್ವಗೊಂಡಂತ ಕೊಲ್ಲಾಡ್ ಸಾಲದ ಬ್ಯಾನರ್ ಈಗ ಸಂತೋಷದಿಂದ ಜನರ ಚಪ್ಪಾಳೆಯೊಂದಿಗೆ ಈ ಕ್ಲಬ್ಬಿಗೆ ನಾವು ಶುಭವನ್ನು ಹಾರೈಸೋಣ. ಎಲ್ಲ ನಮ್ಮೊಂದಿಗಿರುವಂತಹ ಎಲ್ಲ ಈ ಮೆಂಬರ್ಸ್ಗಳಿಗೆ ನಾವೆಲ್ಲರೂ ಮಗದ ಜೀವನದ ಚಪ್ಪಾಳೆಯೊಂದಿಗೆ ಅವರ ರೀತಿಯಲ್ಲಿ ಆರಂಭವಾದದ್ದು ಒಳ್ಳೆ ರೀತಿಯಲ್ಲಿ ಮುಂದುವರಿಯಲಿ ಸಮಾಜಕ್ಕೆ. ಜಿಲ್ಲಾ ಗವರ್ನರ್ ಭಾರತಿ ಬಿಎಂ ಅವರು ಮಾತನಾಡಿ, ಅಮ್ಟೂರು ಹೊಸ ಘಟಕವಾದರೂ ಅತ್ಯುತ್ತಮ ಕೆಲಸಗಳನ್ನು ಮಾಡಿ ಲಯನಿಸಂಗೆ ಉತ್ತಮ ಕೊಡುಗೆಗಳನ್ನು ನೀಡಿದೆ. ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡು ಕೊಳ್ನಾಡು ಸಾಲೆತ್ತೂರು ಕ್ಲಬ್ ಮುನ್ನಡೆಯುತ್ತಿದೆ. ಸಮಾಜದ ಏಳಿಗೆಗಾಗಿ ಎಲ್ಲರೂ ನಿಸ್ವಾರ್ಥದಿಂದ ದುಡಿಯೋಣ ಎಂದರು. ಸಾಲೆತ್ತೂರು ನಿಮಗೆಲ್ಲ ಗೊತ್ತಿರುವ ಹಾಗೆ ಯೋಗೀಶ್ ಆಳ್ವ ಇವತ್ತು ಪ್ರೆಸಿಡೆಂಟ್ ಆಗಿ, ರಾಮಪ್ರಸಾದ್ ರೈ ಅವರು ಸೆಕ್ರೆಟರಿ ಆಗಿ, ಹಾಗೂ ಚಿತ್ರರಂಜನ್ ಕೊಲ್ನಾಡು ಸಾಲೆತ್ತೂರಿನ ಜಿಇಟಿ ಕೋಆರ್ಡಿನೇಟರ್ ನನ್ನ ಬ್ರದರ್ ಚಿತ್ರರಂಜನ್. ಹಾಗೆ ಇದು ಚಾರ್ಟರ್ ಆಗಿರೋದು 1991ರಲ್ಲಿ. ಸುಮಾರು 33 ವರ್ಷ ಈ ಕ್ಲಬ್ಗೆ ಆಗಿದೆ. 33 ವರ್ಷದಿಂದ ಅತ್ಯುನ್ನತವಾಗಿ ಈ ಕ್ಲಬ್ ಅನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಿಜವಾಗಿ ತಪ್ಪಾಗಲ್ಲ. ಕೊಲ್ನಾಡು ಸಾಲೆತ್ತೂರು ಯಾವ ವರ್ಷದಲ್ಲಿ ಯಾರಿದ್ರು ಸಹ ಅವರನ್ನು ಸೆಕೆಂಡ್ ಮೀಟಿಂಗ್ ಆದ ಕೂಡಲೇ ಇನ್ಸ್ಟಾಲೇಷನ್ಗೆ ಕರೀತಾರೆ. ನಾನು ಕೂಡ ಈ ಕ್ಲಬ್ಗೆ ಇನ್ಸ್ಟಾಲೇಷನ್ ಪದಾಗ್ರಹಣವನ್ನು ಮಾಡಿದವರು. ಹಾಗೆ ನಮ್ಮ ಗೋಪಾಲ್ ಆಚಾರ್ಯರು ಯಾವುದೇ ಸಂಕಟದಲ್ಲಿದೆ, ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಗೋಪಾಲಾಚಾರ್ಯರು ಬ್ಯಾಕ್ ಬೋನ್ ಆಗಿ ಅವರು ನಿಂತುಕೊಂಡು ಆಧಾರ ಸ್ತಂಭನಾಗಿ ಅವರಿಗೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಕೆಲಸಗಳಲ್ಲಿಯೂ ಅದು ಹಾಗಲ್ಲ ಹೀಗೆಲ್ಲ ಹಾಗೆ ಅಂತ ಹೇಳಿ ಬಂದ ಸದಸ್ಯರಿಗೆ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಜರರ್ ಇರೋರು ಮುಂದೆ ತರುವಲ್ಲಿ ಹಲವಾರು ಸರ್ವಿಸ್ ಆಕ್ಟಿವಿಟೀಸ್ ಅನ್ನು ಮಾಡುವ ಮೂಲಕ ಇವತ್ತು ಅವರು ನಮ್ಮ ಎಲ್ಲರ ಮನವನ್ನು ಗೆದ್ದುಕೊಂಡಿದ್ದಾರೆ. ಗೋಪಾಲಾಚಾರ್ಯ ಅವರಂತವರು ಹಿರಿಯರು ಈ ಒಂದು ನಮ್ಮ ಈ ಕೊಲ್ನಾಡು ಸಾಲೆತ್ತೂರ ಎಲ್ಲ ಮೆಂಬರ್ಸಿಗೆ ಅಭಾರಿಯಾಗಿ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿದ್ದೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸಭೆಗಳಲ್ಲಿ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ. ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ 2 ಕ್ಲಬ್ಗಳಿಗೆ ತಲಾ ಓರ್ವ ಸದಸ್ಯರನ್ನು ಸೇರಿಸಿಕೊಳ್ಳಲಾಯಿತು.
ಇದೀಗ ಕೊಲ್ನಾಡು ಸಾಹಿತ್ಯರು ಕವಿನವರು ನಮ್ಮ ರಾಜ್ಯಪಾಲರಿಗೆ 2 ಲಯನ್ಸ್ ಕ್ಲಬ್ನ ವತಿಯಿಂದ ಗವರ್ನರ್ ಅವರನ್ನು ಗೌರವಿಸಲಾಯಿತು. ಪೂರ್ವ ಗವರ್ನರ್ಗಳಾದ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಅರುಣ್ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಲಿಯೋ ಕ್ಲಬ್ ಕೊಳ್ನಾಡು ಸಾಲೆತ್ತೂರುವಿನ ನೂತನ ಅಧ್ಯಕ್ಷೆ ಅನಿಸಿಕೆ ವ್ಯಕ್ತಪಡಿಸಿದರು. I want to express my heartfelt gratitude towards Lions President for the trust you have placed in me. I am committed to serving our organization with integrity, passion and dedication. I would like to acknowledge all who have supported me to take this role and who had laid the strong foundation of this organization. I am excited to build on this foundation and take this foundation to the greater heights. My vision for our organization is of growth, inclusivity and community engagement. We will focus on developing our new programs, strengthening our partnership with the district. 2 ಕ್ಲಬ್ನ ಅಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿಯವರನ್ನು ಗವರ್ನರ್ ಗೌರವಿಸಿದರು. ಸಂತೋಷದಿಂದ ಹೊಸದಾಗಿ ಜಿಲ್ಲಾ ಕಾರ್ಯದರ್ಶಿ ಗೀತಾ, ಪ್ರಾಂತೀಯ ಅಧ್ಯಕ್ಷ ಯೂಜಿನ್ ಲೋಬೋ, ವಲಯಾಧ್ಯಕ್ಷ ಸಂದೇಶ್ ಶೆಟ್ಟಿ, ಲಿಯೋ ಜಿಲ್ಲಾ ಅಧ್ಯಕ್ಷೆ ಸಮೀಕ್ಷಾ, ಕೋಶಾಧಿಕಾರಿ ಚಿತ್ತರಂಜನ್, ಅಮ್ಟೂರು ಕ್ಲಬ್ ಕೋಶಾಧಿಕಾರಿ ಎಡ್ವಿನ್ ಪ್ರಸನ್ನ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಲಯನ್ಸ್ ಕ್ಲಬ್ ಕೊಳ್ನಾಡು ಸಾಲೆತ್ತೂರುವಿನ ಅಧ್ಯಕ್ಷ ಯೋಗೀಶ್ ಆಳ್ವ ಸ್ವಾಗತಿಸಿದರು. 2 ಘಟಕಗಳ ಕಾರ್ಯದರ್ಶಿಗಳಾದ ರಾಮ್ ಪ್ರಸಾದ್ ರೈ ತಿರುವಾಜೆ, ಜೇಮ್ಸ್ ಮಾರ್ಟಿಸ್ ವರದಿ ವಾಚಿಸಿದ್ರು. ಅಮ್ಟೂರು ಕ್ಲಬ್ನ ಅಧ್ಯಕ್ಷ ಎಡ್ವಿನ್ ನೊರೋನ ವಂದಿಸಿದ್ರು. ನೋಯಲ್ ಲೋಬೋ ಕಾರ್ಯಕ್ರಮ ನಿರೂಪಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.